ಇವತ್ತು ಬೆಳಿಗ್ಗೆ ನಮ್ಮ ಮೇಡಮ್ಗೆ ನೈಲ್ ಪಾಲಿಶ್ ಬೇಕಂತೆ, ಹಾಗಾಗಿ ನೈಲ್ ಪಾಲಿಶ್ ಇಟ್ಟಿದ್ದೇನೆ. ಇಲ್ಲಿ ಬಂದು ಕಾಲು ತೋರಿಸಿದಲ್ಲ, ಎಂತ ಅಂದ್ರೆ ನೋಡುವ ನೈಲ್ ಪಾಲಿಶ್ ಅಂತೆ. ನೋಡಿವಲ್ಲ ಮಾಡೋದು ನೋಡಿ. ಈಗ ನೈಲ್ ಪಾಲಿಶ್ ಇಡುವ ಲಿಶಾನಿಗೆ. ಇಲ್ಲ ಕಾರ್ದಿರ್ತದೆ, ಇಲ್ಲ ಹೆಂಚದೀಪ ಹೆಂಚತೆ. ಇರ್ತೇನೆ ಆಯ್ತಾ ಲಿಶಾನಿಗೆ ನೈಲ್ ಪಾಲಿಶ್. ನಮ್ಮ ಮಗಳ ಕಾಲಿಗೆ ನೈಲ್ ಪಾಲಿಶ್ ಇಟ್ಟಾಯ್ತು ನೋಡಿ. ಇನ್ನು ನನ್ನ ಕಾಲಿಗೆ ಇಡ್ಬೇಕಂತೆ. ನೋಡಿ ನೋಡಿ ಇಲ್ಲಿ ನೋಡಿ, ಹೆಂಗ್ ಬೊರ್ಚಿ ನನ್ನ ಕಾಲಿಗೆ ಇಡ್ಬೇಕಂತೆ. ಹೆಂಗಿತ್ತೆ ಬೊರ್ಚಪ್ಪು, ಹೆಂಗ್ ಬೊರ್ಚಿತ್ತೆ ನೋಡಿ 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 ನೋಡಿ. ನನ್ನ ಕಾಲಿಗೆ ಸಹ ಇಟ್ಟೆ, ಇಡದೆ ಬಿಡ್ಲೇ ಇಲ್ಲ, ಬಿಟ್ಟೆ. ಬಾರಿ ಕೋಪ. ನೋಡಿ 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 ತೋರಿಸ್ತಾಳೆ ನೋಡಿ. ಈ ಕಪ್ಪಿ ತೋರಿಸ್ಬೇಕಂತೆ, ಆಡುದು ನೋಡಿ. ಪಚೀರ ಇದು ದಾದ ಬಾಯ್, ಅವಳ ಕಾಲಿಗೆ ಸಹ ಬಾಯಿ ಅಂತೆ. ಇನ್ನು ನಡೆಯುವ ಸ್ಟೈಲ್ ನೋಡಿ, ಎಂಚ ನೋಡಬಹುದು ಬಾಬು. ಭಾರಿ ಶೋಕ ಅನ್ನತೆ. ಮೊದ್ಲೆಲ್ಲ ನೈಲ್ ಪಾಲಿಶ್ ಇಟ್ಟಾಗ ಅವಳು ನಡೆಯುದು ನೋಡ್ಬೇಕಿತ್ತು, ಕಾಲೆತ್ತಿ ನಡೆಯುದು. ಈಗ ಸಹ ಹಾಗೆ ಮಾಡ್ತಾಳೆ. ಫ್ರೆಂಡ್ಸ್, ನಿಮಗೆ ತೋರಿಸ್ತಿದ್ದಾಳೆ. ಶೋಕ ಆತನ ಸೂಪರಾ? ನೋಡಿ ಅವಳು ಎತ್ತಿ ಎತ್ತಿ ತೋರಿಸುದು ಅವಳೇ. ನಾನು ಕೈಗೆ ಇಡುದಿಲ್ಲ ಅವಳ ಎದುರು, ಯಾಕಂದ್ರೆ ಮತ್ತೆ ಅವಳು ಸಹ ಕೈಗೆ ಇಡ್ಲಿಕ್ಕೆ ಹೇಳ್ತಾರೆ, ಬಾಯಿಗೆ ಹಾಕ್ತಾ ಇರುದಲ್ಲ ಕೈ, ಅದಕ್ಕೆ ಕೈಗೆ ಇಡ್ಲಿಲ್ಲ ಇಷ್ಟವರೆಗೆ. ಅವಳಿಗೆ ಕಾಲಿಗೆ ಮಾತ್ರ ಇಟ್ಟದು. ಚಹಾ ಕುಡಿಲಿಕ್ಕೆ ಬಂದೆ. ಇದು ನೋಡಿ ಕಣ್ಣ ಚಹಾ ಅಂದ್ರೆ ಇದಕ್ಕೆ ನಾನು ಚಹಾ ಹುಡಿ ಸ್ವಲ್ಪ ಹಾಕೋದು ತೋರಿಸುದು. ಮತ್ತೆ ಕಾಳು ಮೆಣಸಿನ ಪುಡಿ, ಮತ್ತೆ ಶುಂಠಿ, ಮತ್ತೆ ಬೆಲ್ಲ ಎಲ್ಲ ಹಾಕಿ ಮಾಡೋದು. ತುಂಬ ರುಚಿ ಆಗ್ತದೆ ನನಗೆ, ಅದೀಗ ಇಷ್ಟ ಆಗಿದೆ. ಇಲ್ಲಿ ಅದೇ ಕುಡಿಯೋದು ನಾನು. ಹಾಲುಂಟು, ಹಾಲಿನ ಚಹಾ ಎಲ್ಲ ನಾನು ಕುಡಿಯೋದಿಲ್ಲ ಹಾಗೆ. ಈಗ ಪ್ರೆಗ್ನೆಂಟ್ ಆದ್ಮೇಲೆ ಕುಡಿಯೋದಿಲ್ಲ. ಬೆಳಿಗ್ಗೆ ತಿಂಡಿ ಸಜ್ಜಿಗೆ ಮಾಡಿದ್ದೇನೆ. ಲಿಶಾನಿಗೆ ಇಲ್ಲಿ ನೋಡಿ ಎಷ್ಟು ಸ್ವಲ್ಪ ಹಾಲು, ಇದನ್ನು ಒಂದು ಕುಡಿಯುವುದಿಲ್ಲ ನನ್ನ ಮಗಳಾಯ್ತಾ. ಅದೇ ಒಂದು ದೊಡ್ಡ ಕಷ್ಟ, ಹಾಲು ಕುಡಿಯೋದ ಮಗು ಒಂದು ಸ್ಪೆಷಲ್. ಹಾಲಲ್ಲಿ ಉಂಟು ಕುಡಿಯೋದು ಬಿಡಿ. ಮಿಕ್ಸರ್ ಬೇಕು ಅಂತ ಇವಳಿಗೆ, ಇಂತೆಲ್ಲ ಒಂದು ಬೆಳಿಗ್ಗೆದು ತಿಂಡಿ ತಿನ್ನೋದು ಇದನ್ನು ತಿಂತಾಳೆ. ಎಂತ ತಿನ್ನೋದಿಲ್ಲ ಅವಳು ಬೆಳಿಗ್ಗೆ ಆಯ್ತಾ. ನಮ್ಮ ಚಿರುಂಟಿ ಅದನ್ನು ನೋಡಿ ನೋಡಿ ಇಲ್ಲಿ ಇವಳು ಚೆಂಡೆ ಹೊಡಿಯುವುದಂತೆ. ದೇವಸ್ಥಾನದಲ್ಲಿ ಹೊಡಿಯೋದು ನೋಡ್ತಾಳಲ್ವ, ಹಾಗಾಗಿ ಈಗ ಹೊಡಿತಾಳೆ ದೇವಸ್ಥಾನ ನೋಡಿ. ಈಗ ನನಗೆ ಕೈಯಲ್ಲಿ ಇದು ಇತ್ತು, ನನಗೆ ಡ್ಯಾಡಿ ಹೊಡಿಬೇಕಂತೆ. ಡ್ಯಾಡಿ ಅಲ್ಲ, ಡ್ಯಾಡಿ ಬಟ್ಟು ಮಂಚಾಗಿ ಕೊಟ್ಟದ ಅವಳಿಗೆ ಹೊಡಿಲಿಕ್ಕೆ. ನೋಡಿ ನೋಡಿ ಮೋಟು ಬಂದ್ಲು, ಹಾಗಾಗಿ ಮೋಟು ನೋಡ್ಲಿಕ್ಕೆ ಓಡಿ. ಇನ್ನು ಲಿಶಾ ಮಲಗಿದ್ಲಿ, ಇನ್ನು ನನಗೆ ಬತ್ತಿ ಮಾಡಬೇಕಾಯ್ತು ನೋಡಿ. ಮಾಡಲೇ ಇಲ್ಲ ಮೊನ್ನೆಯಿಂದ, ನಂಗೆ ಆಗೋದಿಲ್ಲ. ಇದ್ರ ಡಸ್ಟ್ ಒಂದು ಎಲರ್ಜಿ ಆಗ್ತದೆ, ಅದಕ್ಕೆ ಮಾಡಲಿಲ್ಲ ನಾನು. ಒಂದು ಕಟ್ಟಾಗಿದೆ, ಈಗ ಇದರಲ್ಲಿ ಒಂದು ಕಟ್ಟಾಗ್ಬೋದು. ಮತ್ತು ಇಲ್ಲಿ 10 ದಿವಸ ತಂದಿಟ್ಟಿದ್ದಾರೆ, ಅದು ಮಾಡಲಿಲ್ಲ ನಾನು. ಸುಮ್ಮನೆ ತಂದಿಟ್ಟದು ಹಾಗೆ ಉಂಟಾಯ್ತಾ. ಈಗೇನು ಮಾಡೋದಿನ್ನು ಸ್ವಲ್ಪ ಬೇಕು ಅಂತ ಹೇಳಿದಾರಂತೆ ಆಫೀಸಲ್ಲಿ. ನವರಾತ್ರಿ ಎಲ್ಲ ಬಂತಲ್ವ, ಅದಕ್ಕೆಲ್ಲ ಸ್ವಲ್ಪ ಬೇಕು ಅಂತ ಹೇಳಿದಾರಂತೆ. ಹಾಗೆ ಹೀಗೆ ಮಾಡ್ತಾ ಇದ್ದೇನೆ. ಈಗ ನಾನು ಸುಲಭದಲ್ಲಿ ಮಾಡೋದು, ಕಲ್ಲಲ್ಲಿ ಹೀಗೆ ಮಾಡಿದರೆ ಬೇಗ ಆಗ್ತದೆ. ಕೈಯಲ್ಲಿ ಒಮ್ಮೆ ಹೀಗೆ ಮಾಡಿ ಕಲ್ಲಲ್ಲಿ ಮಾಡಿದರೆ ಸ್ವಲ್ಪ ಬೇಗ ಆಗ್ತದೆ. ಹೀಗೆ ಕಲ್ಲಲ್ಲಿ ಹೀಗೆ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ ನನಗೆ. ನೋಡಿ ಎಷ್ಟು ಮಾಡಿಟ್ಟಿದ್ದೇನೆ. ಒಂದು ಮಾಡಿತು. ನಾನು ಬತ್ತಿ ಮಾಡುವ ವಿಡಿಯೋ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ತುಂಬ ಸುಲಭ ಉಂಟು, ನಮಗೆ ಮನೆಯಲ್ಲಿ ಮಾಡಿಕೊಳ್ಬೋದು ಬತ್ತಿ. ಸುಲಭದಲ್ಲಿ ಮಾಡಲಿಕ್ಕೆ ಆಗ್ತದೆ. ಮೊನ್ನೆಯಿಂದ ಇವರು ಹೇಳ್ತಿದ್ದಾರೆ ಮಾಡು ಮಾಡು ಅಂತ. ನನಗೆ ಇದನ್ನು ಮಾಡಲಿಕ್ಕೆ ಕೂತಾಗ ಇದರ ಹತ್ತಿಯದು ಎಂತ ಗೊತ್ತಿಲ್ಲ, ಡಸ್ಟಲ್ಲಿ ನನಗೆ ಶೀತ ಆಗೋದು. ಎಂತ ಶೀತ ಆದರೆ ಮತ್ತೆ ನಿಲ್ಲೋದಿಲ್ಲ, ಮತ್ತು ಒಂದು ಎಲರ್ಜಿ ಮಾತ್ರ ತಿನ್ನಬೇಕಾಗ್ತದೆ. ಹಾಗೆ ನಾನು ಮಾಡಲಿಕ್ಕೆ ಕೂತ್ಕೊಳ್ಳಿಲ್ಲ. ಮತ್ತು ಇವತ್ತು ಮಾಡುವ ಅಂತ ಕೂತಿದ್ದೇನೆ. ಎಂತ ಆಗ್ತದೆ ನೋಡುವ. ಲಿಶಾ ಎದ್ದ ಮೇಲೆ ಆಗೋದಿಲ್ಲ, ಲಿಶಾ ಮಲಗಿದಾಗ ಸ್ವಲ್ಪ ಆದರೂ ಮಾಡಲಿಕ್ಕೆ ಆಗೋದು. ಎಂತ ಗೊತ್ತುಂಟು, ಇವತ್ತು ಇಲ್ಲಿ ದೇವಸ್ಥಾನದಲ್ಲಿ ಕರಸೇವೆಗಿಂತ ಬರ್ತಾರೆ. ಹಾಗೆ 10 ಜನ ಇದ್ದಾರಂತೆ. ಈಗ ಬಂದು ಹೇಳಿದರು ನನ್ನ ಹತ್ರ. ಹಾಗೆ ಸಡನ್ನಾಗಿ ಎಂತ ಪದಾರ್ಥ ಮಾಡಿದ್ರು. ನಾನು ಬೀನ್ಸ್ ಮತ್ತು ಬಟಾಟೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೇನೆ. ನನಗೆ ಹಸ್ಬೆಂಡ್ ಎಲ್ಲ ಕಟ್ ಮಾಡಿ ಕೊಟ್ಟರು. ಈಗ ಅದನ್ನು ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೇನೆ. ಅದನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. 1 ಟೊಮೆಟೊ ಹಾಕಿದ್ದೇನೆ, ಮತ್ತು ಅರ್ಧ ನೀರುಳ್ಳಿ.
ಈರುಳ್ಳಿ ಅರ್ಧ ಕಡಿವಾಗ ಹಾಕಿದ್ದೆ, ಈಗ ಅರ್ಧ ಇದಕ್ಕೆ ಹಾಕಿದ್ದೇನೆ. ಮಸಾಲೆ ಅಂತ ಸ್ಪೆಷಲ್ ಮಾಡಲಿಲ್ಲ, ಸ್ವಲ್ಪ ಬಿಸಿ ಮಾಡಿ ಅಲ್ಲಿ ಈಗ ಕಡ್ದಿಟ್ಟೆ. ಯಾಕಂದರೆ ಟೈಮ್ ಈಗಲೇ 12 ಗಂಟೆ ಆಗಿದೆ, ಹಾಗಾಗಿ ಸಡನ್ನಾಗಿ ಹೇಳುವಾಗ ಎಂತ ಮಾಡೋದಲ್ವಾ. ಈಗಿನ್ನು ಇದನ್ನು 2 ವಿಷಲ್ ಕೂಗಿಸಿ ಮತ್ತೆ ಮಸಾಲೆ ಎಲ್ಲ ಹಾಕ್ತೇನೆ. ಈ ಕುಕ್ಕರ್ ಒಂದು ಇರೋದ್ರಲ್ಲಿ ನಮಗೊಂದು ಅಡುಗೆಗೆ ತುಂಬ ಸುಲಭ ಆಗ್ತದಲ್ಲ, ರಪ್ಪ ವಿಷಲ್ ಆಗ್ತದಲ್ಲ ಇದು. ಮಸಾಲೆ ಎಲ್ಲ ರೆಡಿ. ಇವತ್ತು ಒಂದು ಮಿಕ್ಸ್ ಫುಲ್ ಮಸಾಲೆ, ಅಂದರೆ 1 ತೆಂಗಿನಕಾಯಿ ತುರಿ ಫುಲ್ ಹಾಕಿದ್ದೇನೆ. ಅಷ್ಟು ಮಂದಿಗೆ ಬರಬೇಕಲ್ವಾ, ಹಾಗಾಗಿ. ಇದೆಂತ ಕೆಂಪು ಇದ್ರೂ ಇದರಲ್ಲಿ ಒಂದು ಆರೆಂಜ್ ಕಾಣೋದು ಲೈಟಿಗೆ ಅಂತ. ಇವಳಿಗೆ ಸಹ ಎಚ್ಚರ ಆಗ್ತದೆ, ಇವಳಿದ್ರೆ ಮತ್ತೆ ಎಂತ ಸಹ ಬೇಡ, ಎಲ್ಲ ಕೆಲಸ ನೋಡ್ತಾ ಇದ್ದಾಳೆ, ಎಚ್ಚರ ಆಯಿತು. ಇಲ್ಲಿ ನೋಡಿ ಕುಕ್ಕರ್ ಎಲ್ಲ ರೆಡಿಯಾಗಿದೆ. ಎಂತಂದರೆ ಲಿಶೆ ಎದ್ದು ನಂದು ಪದಾರ್ಥ ಅರ್ಧಕ್ಕೆ ನಿಂತಿತ್ತು. ನೋಡಿ ಮಸಾಲೆ ಹಾಕುವ ಈಗ. ಮಸಾಲೆ ಹಾಕಿದೆ ಈಗ. ಎಂತಂದರೆ ಲಿಶೆ ದೇವಸ್ಥಾನಕ್ಕೆ ಹೋದ್ಲು, ಹಾಗಾಗಿ ಅದೊಂದು ಸುಲಭ ಆಯಿತು. ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದೆ, ಈಗ ಸ್ವಲ್ಪ ಗರಂ ಮಸಾಲ. ಇದು ಗರಂ ಮಸಾಲ ನಾನು ಇದು ಯೂಸ್ ಮಾಡೋದು. ನೀವು ನೋಡ್ತೀರಾ ಬೊಂಬಟ್ ಭಜನ ಚಂದ ಕುದಿತು ಉಂಟಲ್ಲ, ಕೊತ್ತಂಬರಿ ಸೊಪ್ಪು ಹಾಕಿಕೊಳ್ಬೇಕು. ಸ್ಟವ್ ಆಫ್ ಮಾಡಿದ್ರೆ ಆಯ್ತು, ರೆಡಿ ಆಯ್ತು ಸಾಂಬಾರ್, ಚಟ್ಪಟ್ ಸಾಂಬಾರ್. ನನ್ನ ಕೂದಲು ಬರ್ತಾಳೆ ಲಿಶಾ, ಎಲ್ಲಾರ ಕೂದಲು ಬಾಚಿಬೇಕಂತ ಇಲ್ಲ, ಜನ ಇದ್ದಾರೆ. ಬರ್ಡೇ ಟು ಯು ರಿಷಿ, ಹ್ಯಾಪಿ ಬರ್ಡೇ ಟು ಯು ತಾತ. ಬಲೆ ತಿನ್ಕ ಬಲೆ ಬಲೆ. ಊಟ ಮಾಡ್ಲಿಲ್ಲ ಮೇಡಮ್, ಬಚ್ಚಂಗಾಯಿ ತಿನ್ನುದಂತೆ. ತಾತ ಕೊರ್ನಿಯಾ ಅಂದ. ಅವಳಿಗೆ ಇದನ್ನೇ ಕೊಡ್ಬೇಕಂತೆ. ಇದನ್ನೇ ಹೇಗೆ ಅವಳಿಗೆ ತಿನ್ಲಿಕ್ಕೆ ಆಗುದಿಲ್ಲ, ಅದಕ್ಕೆ ಕಟ್ ಮಾಡಿ ಪ್ಲೇಟಲ್ಲಿ ಹಾಕಿ ಕೊಟ್ಟೆ. ನೋಡಿ ಅವಳು ಮಾಡೋದು ನೋಡಿ, ಎಲ್ಲೋ ಒಮ್ಮೆಲೆ ಬಾಯಿಗೆ ಹಾಕೊಂಡಳು, ಇನ್ನು ಊಟ ಮಾಡ್ಲಿಕ್ಕಿಲ್ಲ. ಬೋಜಾ ಒಗ್ಗೋನು ಕನೆ. ಬೈ ಆಯ್ತಾ. ನೋಡಿ ನೋಡಿ ನನಗೆ ಇಷ್ಟು ಕೊಟ್ಟರು ಅವರು ಅಯ್ಯಮ್ಮನಲ್ಲಿ ಗೌಡ್ರು. ಅದನ್ನು ಲಿಶಾನಿಗೆ ತುಂಡು ತುಂಡು ಮಾಡಿ ಕೊಡುವ. ಯಾವ ಕೆಳಗೆ ಬಿತ್ತು ಕರ್ಮ. ಲಿಶು ಹಾಯ್. ಹಾ ತಾತ ಕೊಟ್ಟದಾಯ್ತಾ. ಇದೆ ದಾದ ಬೋಡು ತುಂಡು ಬೋಡೆ ಅಂಬೆದಡಿ ಪ್ಯಾರಜ್ಜಿ. ಇಲ್ಲಿ ಅವಳು ಕನ್ನಡಿಗೆ ತೋರಿಸಿ ತಿಂತಿದ್ದಾಳೆ. ಅದು ಎಂತ ಅದರೊಳಗೆ ಕನ್ನಡಿ ನೋಡೋದೇ ಆಗುದಿಲ್ಲ. ನೋಡಿ ಅವಳು ಮಾಡೋದು ನೋಡಿ, ಕನ್ನಡಿ ನೋಡಿಕೊಂಡು ತಿಂತಾ ಇದ್ದಾಳೆ. ಈಗ ಮತ್ತೆ ಅವಳ ಡ್ಯಾಡಿ ಬಂದ್ರು, ಡ್ಯಾಡಿ ಬಂದು ಅವರ ಮೇಲೆ ಬಚ್ಚಂಗಾಯನ್ನು ತಗೊಂಡಿದ್ದಾಳೆ ಇವಳು. ಎನ್ನಿಂದ ಇದಿತ್ತು ನಾ ಕೊಡ್ತಾಳೆ ಗುಡ್ಡಿಂದ ಪ್ಯಾಮ್ ತಿನ್ನೀರಾವೇ. ಯಾವಂತೆ ಯಾವ ಹಣಿಗಳ ಮೇಲೆ ಚಾಚಬೇಕಂತೆ. ಕೆಳಗೆ ಮಲಗಿದ್ದು ತುಂಬ ಶೆಕೆ, ಹಾಗಾಗಿ ನೋಡಿ ಪಿಟ್ಟೊಮ್ಮೆ ಎದ್ದು ಮತ್ತೆ ಮಲಗಿದ್ದು. ಎಚ್ಚರ ಉಂಟು, ಇಟ್ಟೆ ನಿದ್ದೆ ಬಿಡುವುದಿಲ್ಲ ಕಣ್ಣಿಂದ. ಹಾಯ್ ಗುಡ್ ಈವ್ನಿಂಗ್ ರಿಶು. ನಿದ್ದೆ ಬಿಡುವುದಿಲ್ಲ ಪಾಪ. ಸರಿ ಮಲಗಲಿಕ್ಕೆ ಇಲ್ಲ, ಎಷ್ಟು ಲೇಟ್ ಮಲಗಿದ್ದು. ಈಗ ಸ್ವಲ್ಪ ಹೊತ್ತಾಗ ಮಲಗಿದ್ದು, ಈಗ ಎಚ್ಚರ ಆಗ್ತದೆ ಮಲಗ್ತಾಳೆ, ಎಚ್ಚರ ಆಗ್ತದೆ ಮಲಗ್ತಾಳೆ. ಎಲ್ಲ ಸಿಡಿಲೆಲ್ಲ ಬರ್ತುಂಟು, ಹೊರಗೆ ಹೋಗ್ಲಿಕ್ಕೂ ಆಗಲಿಲ್ಲ. ನೋಡಿ ನಮ್ಮ ಮೇಡಮ್ ಎದ್ದು ಇದು ಹೊಡಿತಾ ಇದ್ದಾಳೆ. ಎಂಚ ಮಗ ಬೊಟ್ಟು ನೀರು ಅಂಚ ಬೊಟ್ಟುನಾ ಅಮ್ಮ ಬೊಟ್ಟೋಡೆ ಅಪ್ಪ ಅಡಿ
ಅಯ್ಯಮ್ಮ 2 ಗೋಳಿ ಬಜ್ಜೆ ಕೊಟ್ಟಿದ್ದು ಅದನ್ನು ಮಾಡಿದ್ದು ನೋಡಿ ಒಟ್ರಾಶಿ ತಿಂದು ಬಿಸಾಡಿದ್ದಾಳೆ. ಬೊಚ್ಚ ಗೋಳಿ ಬಜ್ಜೆ ಬೊಚ್ಚೆರೆಗು ಬಂಗಾರಿ ಪುಟ್ಟಿ ಬಂಗಾರು ಪುಟ್ಟಿ ಬಾರೆ ಪುಟ್ಟಿ. ಈ ಕೋಲಿದ್ರೆ ನಾನು ಹೋದಾಗೆ ಆಯ್ತಾ, ಕೈಯಲ್ಲೇ ನಂಗೆ ಹೊಡಿತಾಳೆ, ಇನ್ನು ಕೋಲಲ್ಲಿ ಬಿಡ್ತಾಳ. ಹೇಳಿ ಸಾಕಾಗಿತ್ತು ನನಗೆ. ಲಾಸ್ಟ್ ಕೊನೆಗೂ ಬಂತು ನೋಡಿ ಗ್ಯಾಸ್ ಅದು ಆನ್ ಮಾಡೋದು. ಅಯ್ಯೋ ಗ್ಯಾಸ್ ಅಲ್ಲಿ ಇಲ್ಲ ಇರ್ತದಲ್ವ ಅದು ಹೋಗಿ ನಾನು ಯಾವಾಗಲೇ ಹೋಗಿದೆ. ನನಗೆ ಹೇಳಿ ಇವತ್ತು ತಂದರು. ಇಲ್ಲೀಗ ಡ್ಯಾಡಿ ಹೊಡಿಬೇಕಂದ್ರೆ ಚೆಂಡೆ, ಹಾಗಾಗಿ ಅವರಲ್ಲಿ ಹೊಡಿಸ್ತಿದ್ದಾರೆ ನೋಡಿ. ಈಗ ದೇವಸ್ಥಾನಕ್ಕೆ ಹೋದ್ರು ಇವರಲ್ಲಿ ದೇವಸ್ಥಾನದಲ್ಲಿ ಈಗ ಚೆಂಡೆ ಹೊಡಿತಾಳೆ. ಇಲ್ಲಿ ಬಂದು ಈ ಪಾಕೆಟಲ್ಲಿ ಅದರ ಈ ರೀತಿಯಾಗಿ ಹೊಡಿತಾ ಇದ್ದಾಳೆ ನೋಡಿ. ಲಿಶಾನಿಗೆ ದಾಳಿಂಬೆಲ್ಲ ಆಗುದಿಲ್ಲ ಆಯ್ತಾ, ಅವಳಿಗೆ ಇದೇ ಬೇಕಂತೆ ಕಲ್ಲಂಗಡಿ ನೋಡಿ ಮಾಡುದು. ಇವಳಿಗೆ ಯಾವಾಗಲೂ ಕಲ್ಲಂಗಡಿ ಮುಗೀತವರು ಕೊಟ್ಟದ್ದು ಪಾಪ. ಇವತ್ತಿದೆ ಚೆಂಡೆ ಆಟ ನಮ್ಮ ಮನೆಯಲ್ಲಿ. ಅಬ್ಬೋ ನಮಗೆ ಸುಂಟುಪ್ಪಾಡು ಮಾರ ಇದೆ ಬಟ್ಲೆ ಐಂದಾ ವಿಪ್ಪುನಿ. ಹಲೋ ನಾಯಿ ಲಿಶಾ ಫೋನಲ್ಲಿ ಮಾತಾಡುದು. ಎಂತೆಲ್ಲ ಪೋಪಿ ಮಾಡ್ತಾಳೆ ನೋಡಿ. ಇವಳೀಗ ಫೋನಿನದನ್ನು ಹಾಕಿಕೊಂಡು ಆಚೆ ಓಡಾಡ್ತಾ ಇದ್ದಾಳೆ ನೋಡಿ. ಮಾಡುದು ನೋಡಿ ಅವಳು. ಅಲ್ಲಿ ಬಂದು ಕೂತು ಚಪ್ಪಲ್ ಸಹ ಹಾಕಿದ್ದಾಳೆ. ಹಲೋ ಲೀಶು, ಹಲೋ ಹಲೋ ತಾತ. ಮತ್ತೀಗ ರಾತ್ರಿ ಅಯ್ಯಮ್ಮನ ಮನೆಗೆ ಒಂದು ಮತ್ತೆ ಕಲ್ಲಂಗಡಿಯನ್ನು ಕೊಟ್ಟರು. ಇವತ್ತು ಫುಲ್ ಡೇ ಕಲ್ಲಂಗಡಿಯನ್ನೇ ತಿನ್ನೋದೇ ಆಯ್ತು ಅವಳಿಗೆ, ಬೇರೆ ಎಂತ ತಿನ್ನಲಿಲ್ಲ. ಗೌಡ್ರದ್ದು ಪದಾರ್ಥ ಸಹ ಆಗ್ತಿತ್ತು. ಇವಳಿಗೆ ಈಗ ಕಲ್ಲಂಗಡಿಯನ್ನು ಸಿಕ್ಕಿತಲ್ಲಿ. ಈಗ ನಾವು ಅಲ್ಲಿಂದ ಹೊರಟು ಮತ್ತೆ ಹಟ್ಟಿಗೆ ಹೋದದ್ದು ಸೀದಾ. ನೋಡಿಲಿ ನಾವು ರಾತ್ರಿ ಮತ್ತೆ ಹಟ್ಟಿಗೆ ಬಂದದ್ದು. ಇಲ್ಲಿ ಇಷ್ಟ ನಾನು ಆಗೋದಿಲ್ಲ ನನಗೆ. ಗೌರಿ ಅಂತೆ ಗೌರಿ. ಅಲ್ಲಿ ಅಯ್ಯಮ್ಮನ ಮನೆಗೆ ಹೋಗಿ ಮತ್ತೆ ಇಲ್ಲಿಗೆ ಬಂದಾಯ್ತು. ಈಗ ಇದೇ ಆಯ್ತು ನನಗೆ. ಲಿಶಾ ಬಪ್ಪು ಜನಿ ಇಲ್ಲಿ ನೋಡಿ ಆಕ್ಷನ್ ಕ್ವೀನ್. ತಿನ್ನಿಲ್ಲ ಹಾಗೆ ಉಂಟು, ಸುಮ್ಮನೆ ಮಾಡೋದು ನೋಡಿ ಪಾಪ. ಇಲ್ಲಿ ಒಂದು ಮೀನಿನದಿಲ್ವಾ ಮೇಲೆ ಒಂದು ಎಂಥದ್ದು ಫುಲ್ ಸಿಪ್ಪೆ ಹೋದಾಗೆ ಆಗಿದೆ, ಎಂತ ಅದು ಗೊತ್ತಿಲ್ಲ ಪಾಪ. ಅದನ್ನು ನೋಡುವ ಬೇಜಾರು. ಎಷ್ಟು ದಪ್ಪ ಇತ್ತ ಮೀನು, ಈಗೆಂತಿಲ್ಲ. ಅಲ್ಲಿ ಒಂದು ವೈಟ್ ಅದಿಲ್ಲಿ ಕಾಣುದಿಲ್ಲ, ಅದು ಆಚೆ ಹೋಯ್ತು. ಬೆಳಿಗ್ಗೆ ಇವು ಹಾಗೆ ಉಂಟು, ಇನ್ನೊಂದು ಬೇಕಂತೆ. ನಾನೆಂಚಿ ಬೇತೆ ಪುಪ್ಪಿಜ್ಜಿ ಅವೇ ಬೋಡು ಹಾಗೆ ಕೇಳುವ ಕೊಡ್ಲಿಕ್ಕೆ ಬೇಜಾರಾಗ್ತದೆ ನೋಡಿ. ಆ ಮೀನಲ್ಲಿ ಬರ್ತಾ ಉಂಟು, ಅದರ ಮೇಲೆ ಬೆನ್ನಿಲ್ಲಲ್ಲಿಲ್ವ ಎಲ್ಲ ಸಿಪ್ಪೆ ಹೋಗಿದೆ ಆಯ್ತು. ಅದನ್ನು ನೋಡುವ ಬೇಜಾರಾಗ್ತದೆ. ಅದು ಸಾಯುವಾಗೆ ಕಾಣ್ತದೆ ನನಗೆ ನೋಡಿ. ಈಗಾಗಿದೆ ನೋಡಿ, ಅದು ಫುಲ್ ಸಿಪ್ಪೆ ಹೋದ ಅದ್ರದ್ದು ಪಾಪ ಆಯ್ತಾ. ನೋಡಿ ಆ ವೈಟ್ ಕಾಣ್ತದಲ್ಲ, ಅದೆಲ್ಲ ಇದು ಸಿಪ್ಪೆ ಹೋದಾಗೆ ಅದು ಪಾಪ. ಅದು ಸಾವು. ಪಿಟ್ಟೆಯನ್ನು ನೋಡಿ ಅಂತೆ ಒಮ್ಮೆ. ಪಿಟ್ಟೆ ಬೋರ್ಡು ದಾದ ಬೋರ್ಡು ಅಲ್ಲೇ ಬೋರ್ಡು ಒಂದು ಬೋರ್ಡು ಅಂತ. ಇವಳಿಗೆ ಎಷ್ಟು ಕೊಟ್ಟರು ಸಾಕಾಗುದಿಲ್ಲ. ಇದರಲ್ಲಿ ಎಲ್ಲ ಕೊಯ್ದು ಮುಗೀತಿ ಇವಳಿಗೆ ಕೊಟ್ಟು. ಈಗ ಹೂವು ಬೇಡ ಅಂತೆ, ಇದರ ಕೋಡು ಬೇಕು. ಇದು ಇಂದುವಾ ಇದು ಒಂದಿಡೀ ಕೆಂಚ ದಾದಾ ಯಾವು ಇವಳಿಗೆ ಎಂತ ಒಮ್ಮೆ ನೋಡಿದ್ರಲ್ಲ ಮತ್ತೆ ಇಲ್ಲ ಅದುವೇ ಆಗ್ಬೇಕು. ಹಠದ ಮಗು ಇದು ನಮ್ದು ಪಿಟ್ಟೆ ಸುಬ್ಬಿ. ಹಿಂದೆ ಯಾವ ಪೊಯ್ ಯಾವಂತೆ ತುಂಬಾ ಪಾತ್ ಉಂಟು ಇಲ್ಲಿ ಆಯ್ತಾ ನೋಡಿ ಅಂತೆ. ಮೊದಲೆಲ್ಲ ಹೇಳ್ತಿದ್ರು ಹೀಗೆ ಅದಿದ್ರೆ ಮಳೆ ಬರ್ತದೆ ಅಂತ. ಅಯ್ಯೋ ನಾವೆಷ್ಟು ಹಿಡಿತಿದ್ದೆವು, ಅದರ ಬಾಲಕ್ಕೆ ನೂಲೆಲ್ಲ ಕಟ್ಟಿ ಬಿಡ್ತಿದ್ದೆವು. ಎಷ್ಟುಂಟು ರೋಡ್ ಖುಷಿ ಆಗ್ತದೆ.
ಕಾಣೋದಿಲ್ಲ ವಿಡಿಯೋದಲ್ಲಿ ಅಷ್ಟಿದ್ರು. ಇವತ್ತೆಂತ ಗೊತ್ತಾ ಫ್ರೆಂಡ್ಸ್, ಇದು ನಿನ್ನೆ ವಿಡಿಯೋ ಇತ್ತು, ಅದನ್ನು ಸ್ವಲ್ಪ ಹಾಕಿ ನಾನು ಕಂಟಿನ್ಯೂ ಮಾಡಿದ್ದು ವಿಡಿಯೋ. ಇವತ್ತಿನ ವಿಡಿಯೋ ಇಷ್ಟೇ, ಇಲ್ಲಿಗೆ ನಾನು ಎಂಡ್ ಮಾಡ್ತಿದ್ದೇನೆ ಫ್ರೆಂಡ್ಸ್. ಸೊ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೂ ಇದೆ ಮೊದಲಿನ ಬಾರಿ ನನ್ನ ವಿಡಿಯೋ ನೋಡ್ತಲೇ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆ ವಿಡಿಯೋನ ಶೇರ್ ಮಾಡಿ. ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.